कुडला करावली उत्सव मैदानाक बयता अवल एक्वा फिश टनल अंडर वाटर टनल एक्सपो प्रोग्राम दीतेर अवल फिश उंडु मल्ल मल्ल फिश उंडु ऑक्टोपस उंडु अंतरे नम संडे बयदित्त कैमरा मत पत्तों बयदित्त मस्त रश इत्तुंडु वीडियो मनपेर आयितु वंड डिस्टर्ब मत आपुनत अंच नम वीक मिडल बयद इनी रश इज्जात वीडियो मनपुग शोक दे भले फ्रेंड्स वीडियो एंड मुट्टल तूले वीडियो एड्डे प्रोग्राम पाडुव लास्ट निकल एंड मुट्टल तूवोडु अंचने नम्म चैनल गे सपोर्ट बोर्ड सब्सक्राइब मनपुले ऐर मत सब्सक्राइब मंतिदारे प्लीज सब्सक्राइब मनपुले फ्रेंड्स इत्ते नम्म उलाय पोंदुल्ल अंतने कार पार्किंग नम्म मूले कार उंटदिनि इत्ते टिकेट काउंटर दडे पोई टिकेट देप्पेर फ्रेंड्स इत्ते नम्म टिकेट काउंटर दडे एत्तियाम मस्त रश उंडु मूल ओरियाग 100 रुपीस टिकेट 500 अब कितना आदमी एक आदमी 400 उलाई वीडियो कंटिन्यू ಮಾಡ್ತಾರೆ ಇತ್ತ ನಮ್ಮ ಟಿಕೆಟ್ ದೆತ್ತದ ಆಕ್ವಾ ಟನಲ್ ದಂಡತ ಉಲೈ ಬತ್ತ ಇತ್ತ ಎಂಟ್ರೆನ್ಸ್ ಪೋಯ್ ಎಂಚೊಂಡನ್ ತೂಕ ಇತ್ತ ನಮ್ಮ ಎಂಟ್ರೆನ್ಸ್ ತೊಲೈ ಬತ್ತ ಫಿಶ್ ದಲೆ ಮೇಕಂಡದ ನೇಮ್ ಪಾಡ್ತಿದ್ದೆ ರೋ ಫಿಶ್ ನಮ್ಮ ಕರೆಕ್ಟ್ ಫಿಶ್ ದ ನೇಮ್ ಗೊತ್ತಿದ್ದಿ फ्रेंड्स इंद सूपर उंटदा फिश फिश टनल घेतया आयतोले पळय व्हिडिओ म्हणून करता भले
fish tunnel end of ಬರ್ತುಂಡು ಅಂಚನೆ ಮೂಲ aquarium ಮಲಮ fish ಉಂಡು ನೀವು ಬರ್ತೀರಾ ಬರ್ತೀರಾ ಹೋಗಿ ಫ್ರೆಂಡ್ಸ್ ನಮ್ಮ ಮೂಲ ಮ್ಯಾಜಿಕ್ ಕ್ಲಾತ್ ತಂಡ ನೆಕ್ 100 ರೂಪೀಸ್ಗೆ ಫ್ರೆಂಡ್ಸ್ ಮೂಲ ಮಸಾಜದ ಶಾಪ್ ಉಂಟು ಫ್ರೆಂಡ್ಸ್ ಇದು 1 ಗ್ರಾಮ್ ಗೋಲ್ಡ್ ದ ಶಾಪ್ ಒಂದು 10 ರೂಪಾಯಿದ 50 ಕೊಡ್ತೀನಿ ಫ್ರೆಂಡ್ಸ್ ಸುತ್ತಲೇ ಲಾಲಿಪಾಪ್ ಕೀ ಚೈನ್లో ನೆಟ್ ಲಾಲಿಪಾಪ್ పోకునదు మూల్ చింగంలో ఉండు మూల్ ಮೇಡಮ್ ಮಸಾಲ ಬೇರೆ ಗೋಬಿ ಮಸಾಲ ಬೇರೆ ಮೇಡಮ್ ಬೇರೆ ಟೇಸ್ಟ್ ನೋಡಿ ಒಂದು ವರ್ಷದ ಗೋಲ್ಡ್ ಸ್ಕೀಮ್ ಬರ್ತದೆ 10,000
ಒಂದು ವರ್ಷದ ಗೋಲ್ಡ್ ಸ್ಕೀಮ್ ದೋಸೆ ಲೋಕಸ್. ಇದು 3675 ದೊಡ್ಡದಕ್ಕೆ, ಸಣ್ಣದಿದೆ, ಸಣ್ಣದು 2675. 2 ಸೈಜ್ ಉಂಟು ಇದರಲ್ಲಿ. ಬರೀ ಚಪಾತಿ ಮಾತ್ರ ಅಲ್ಲ, ಒಂದು 21 ಐಟಮ್ ಮಾಡ್ಕೋಬೋದು. ಹಾಂ, ಮಾಡಿದ್ರೆ ಸ್ಮೂತ್ ಬರ್ತದೆ, ಟೇಸ್ಟ್ ಬರ್ತದೆ ನಿಮಗೆ. ಖಾಲಿ ಚಪಾತಿ ಮಾತ್ರ ಅಲ್ಲ, 41 ಐಟಮ್ ಮಾಡ್ಬೋದು. ಚಪಾತಿ, ಪರೋಟ, ದೋಸೆ, ಹೋಳಿಗೆ, ಇದೊಡೆಲ್ಲ ಹಪ್ಪಳ, ಬ್ರೆಡ್ ಟೋಸ್ಟ್, ಬ್ರೆಡ್ ವೆಜ್, ಆಮ್ಲೆಟ್, ಆಫ್ ಆಯಿಲ್ ಎಲ್ಲ ಮಾಡ್ಬೋದು. ಮೀನು ಫ್ರೈ ಎಲ್ಲ ಆಗುತ್ತೆ. ಆಯಿಲ್ ಹಾಕಿ ಯೂಸ್ ಮಾಡ್ಕೋಬೇಕು. ಎಂತ ಹೇಳಿ, ಕರೆಂಟಲ್ಲಿ ಮಾಡ್ತಾ ಇರೋದು. ಕರೆಂಟ್ ಜಾಸ್ತಿ ಆಗೋದಿಲ್ಲ, 2 ಗಂಟೆಗೆ 1 ಯೂನಿಟ್ ಆಗ್ತದೆ ಅಷ್ಟೇ. ಇದು ತವರಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಪೇಪರ್ನ ಕೈಯಿಂದ ತಟ್ಟಬೇಕು, ಸ್ಟಫಿಂಗ್ ಮಾಡ್ಕೊಂಡು. ಆದ್ರೆ ತಟ್ಟೋಗ ಸ್ಟಫ್ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ಕೊಡ್ತೀರಾ, ಅದು ಸ್ಟಫಿಂಗ್ ಮಾಡ್ಕೊಂಡು ಹಾಕಿ ಒಂದು ಪ್ರೆಸ್ಸಿಂಗ್ ಕೊಟ್ಟು ಸಾಕೊಂಡು ನೋಡಿ. ಇದು ನಿಮಗೆ ಆಲೂ ಪರೋಟ ಇದೇ ಥರ ಮನೇಲಿ ಯಾವ್ದು ಬೇಕಾ ಸ್ಟಫಿಂಗ್ ಮಾಡ್ಕೊಬೋದು. ಎನಿ ಒನ್ ವೆಜಿಟೇಬಲ್ಸ್ ಬಾಯ್ಲ್ ಮಾಡಿದರೆ ಕ್ಯಾರೆಟು, ಬೀನ್ಸು, ಬೀಟ್ರೂಟ್, ಕೇಬೇಜ್, ಪನ್ನೀರ್, ಪಾಲಕ್ಕು. ಇಲ್ಲ ನಾನ್ ವೆಜ್ ಬೇಕಾದ್ರೆ ಮಟನ್, ಚಿಕನ್ ಬೋನಸ್ ಸ್ಕೀಮ ಮಾಡಿ ಅದರಿಂದ ಪರೋಟ ಮಾಡ್ಕೊಬೋದು. ಆಯಿಲ್ ಪಾಯ್ಸನ್ ಇಲ್ಲ, ಹನಿಲ್ಲ, ಅಪ್ಪ ಇಲ್ಲ, ಏನಾಗಲ್ಲ. ಒಡೆಗೆ ಮುಳ್ಳೆ ಶುರು ಮಾಡಿ ಸಾಕು.
ಅವಳಮ್ಮ Thrushan logs. सही से पकड़ो तिरंगा की रोकरी शॉप इधर है हमारा दिल्ली यूट्यूब पे डाल लोगे चैनल ಮರಳಿ ಬಾರದೂರಿಗೆ ನಿನ್ನ ಪಯಣ